ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ವಾ ಪ್ಲಸ್ ಇಂದಿಗೆ 10,000 ಸಬ್ಸ್ಕ್ರೈಬರ್ ಪೂರ್ಣ ಮಾಡಿದೆ. ಈಗ ನಮ್ಮ ಕಾರ್ವಾ ಪ್ಲಸ್ ನಲ್ಲಿ 10,000 ಪರಿವಾರ ಆಗಿದೆ. ಇದೆಲ್ಲ ನಿಮ್ಮ ಬೆಂಬಲ ಹಾಗೂ ಆಶೀರ್ವಾದದಿಂದ ಆಗಿದೆ. ಇನ್ನೊಮ್ಮೆ ಕಾರ್ವಾ ಪ್ಲಸ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೆ ನಾವು ಬೇರೆ ಹೊಸ ಚಾನೆಲ್ ಕಾರವಾರ ಕೊಂಕಣಿ ಶುರು ಮಾಡಿದ್ದೇವೆ. ದಯವಿಟ್ಟು ಈ ಚಾನೆಲ್ಗೂ ಸಹ ನೀವು ಸಬ್ಸ್ಕ್ರೈಬ್ ಮಾಡಿ. ಚಾನೆಲ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೆಳಗೆ ಕೊಡಲಾಗಿದೆ. ಇಂದಿನ ಸುದ್ದಿ: ಕಾರವಾರ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಜ್ಯದಾದ್ಯಂತ ನಡೆಯುತ್ತಿರುವ ಬಂದ್ಗೆ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಿಐಟಿಯು, ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕಾರವಾರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ನಗರದ ಲಂಡನ್ ಬ್ರಿಡ್ಜ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಲ್ಪ ಹೊತ್ತು ವಾಹನ ಸಂಚಾರ ತಡೆಯಲಾಯಿತು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ಕುಳಿತು ಮನವಿ ಸಲ್ಲಿಸಲಾಯಿತು. ಸಿದ್ದಾಪುರದಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿತ್ತು. ಶಿರಸಿ, ಮುನಗೋಡ, ಹಳಿಯಾಳ, ಕುಮಟಾದಲ್ಲಿ ಕೂಡ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಉಳಿದಂತೆ ಜಿಲ್ಲೆಯಾದ್ಯಂತ ಬಸ್, ಇತರ ವಾಹನಗಳ ಸಂಚಾರ ಎಂದಿನಂತೆ ಎದ್ದು ಜನಜೀವನ ಸಹಜವಾಗಿದೆ. ಹೊಸದಾಗಿ ಹೇಳುವಂತದ್ದೇನಿಲ್ಲ. ಎಪಿಎಂಸಿ ಕಾಯ್ದೆ ಇನ್ನು ಮುಂದೆ ಯಾವ ಉದ್ದೇಶಕ್ಕಾಗಿ 66 ಬಂದಿತ್ತು ಆ ಉದ್ದೇಶ ನಿರ್ನಾಮ ಆಯಿತು. 61 ಭೂ ಸುಧಾರಣಾ ಕಾಯ್ದೆಯಲ್ಲಿ ಬಹಳ ಏನೋ ಚಲೋ ಇತ್ತು ಅಂತ ನಾವೇನ್ ಹೇಳ್ತಾ ಇಲ್ಲ, ಆದ್ರೆ ಇದ್ದ ಚಲೋವನ್ನು ಕೂಡ ತೆಗೆದುಬಿಟ್ರು. ಸಂಕ್ಷಿಪ್ತವಾಗಿ ಹೇಳ್ಬೇಕಾಗಿದೆ ಇವತ್ತು. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನ ಕೇಂದ್ರದ ನಿರ್ದೇಶನದ ಮೇರೆಗೆ ಬಹುತೇಕವಾಗಿ ಪೂರ್ತಿ ತೆಗೆದುಬಿಟ್ಟಿದೆ. ಫ್ಯಾಕ್ಟರಿ ಆಕ್ಟ್ ನ ಪರಿಭಾಷೆ ತೆಗೆದಿದೆ. ಹಾಗೇನೆ ಎಷ್ಟು ಜನ ಇದ್ರೆ ಆ ಕಂಪನಿನ ವೈಂಡಿಂಗ್ ಅಪ್ ಅಂದ್ರೆ ಮುಗಿಸಬಹುದು ಅಂತ ಹೇಳುವುದು ಸರ್ಕಾರದ ಒಪಿನಿಯನ್ ಬೇಕಾಗಿತ್ತು. ಈಗ ಅದನ್ನ ತೆಗೆದ್ರು. 100ಕ್ಕೆ ಮಿತಿ ಇತ್ತು, ಈಗ ಅದನ್ನ 300ಕ್ಕೆ ಹೇರಿದ್ದಾರೆ. ಇದೆಲ್ಲವೂ ಕೂಡ ಏನ್ ತೋರಿಸ್ತದೆ ಅಂತಂದ್ರೆ, ಬಹುಶಃ ನಿಮ್ಮನ್ನು ಒಳಗೊಂಡು ನಾವೆಲ್ಲ ಮಾತಾಡ್ಲಿಕ್ಕೆ ಆಗದೆ ಇದ್ದ ರೀತಿಯಲ್ಲಿ ಪ್ರಜಾಪ್ರಭುತ್ವನ ಲಾಕ್ಡೌನ್ ನಲ್ಲಿ ಇಟ್ಟು ಈ ಕಾಯ್ದೆಗಳನ್ನ ಪಾಸ್ ಮಾಡಿದ್ದಾರೆ. ಪ್ರಶ್ನೆ ಮಾಡಿದವ್ರನ್ನ ಹೊರಗಾಕಿದ್ದಾರೆ. ಪ್ರಶ್ನೆ ಮಾಡುವಂತ ಶೂನ್ಯ ವೇಳೆ ಅಂತ ಹೇಳುವುದು ಇವತ್ತು ಸಂಸತ್ನಲ್ಲೂ ಕೂಡ ಇಲ್ಲ. ಆದ್ರೆ ನಾವು ಶೂನ್ಯ ವೇಳೆಯಲ್ಲಿ ಬಂದು ಬೀದಿಗಳು ಇವತ್ತು ಮಾತಾಡ್ತಾ ಇದ್ದಾವೆ ನಿಮ್ಮ ಮುಂದ್ಗಡೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯರೇ, ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಕಾರವಾರದ ಎಲ್ಲ ಜನಪರ ಸಂಘಟನೆಗಳು, ರೈತ, ಕಾರ್ಮಿಕ, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ತೀರ್ಮಾನ ಮಾಡಿ ಅತ್ಯಂತ ಸಂಕ್ಷಿಪ್ತವಾಗಿ ನಮ್ಮ ಮನವಿಯನ್ನು ತಮ್ಮ ಸಲ್ಲಿಸ್ತಾ ಇದ್ದೇವೆ. ಆದ್ರೆ ಅದು ಭಾರತ ದೇಶದ ನಿಜವಾದ ಸ್ವಾತಂತ್ರ್ಯ ರಕ್ಷಣೆಗಾಗಿ ನಡೆಯುವಂತ ಲಕ್ಷಾಂತರ ಪುಟಗಳ ಮನವಿ ಅಂತ ತಾವು ಪರಿಗಣಿಸಬೇಕಂತ ವಿನಂತಿ. ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ, ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ, ಮಾನ್ಯ ಡಿಸಿ ಅವರ ಮೂಲಕ ವಿಷಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ಮತ್ತು ದೇಶ ವಿರೋಧಿಯಾದಂತ ಎಲ್ಲ ಕೃಷಿ ಮಸೂದೆಗಳನ್ನ ಏನು ಸ್ವೀಕಾರ ಮಾಡಿದ್ರೆ ಅದನ್ನು ತಿರಸ್ಕರಿಸಲು ಕೋರಿ ಮನವಿ. ಕಳೆದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ದೌರ್ಜನ್ಯದಿಂದ ಮತ್ತು ಪಾರ್ಲಿಮೆಂಟ್ ನಡಾವಳಿಯ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಮಾತ್ರವಲ್ಲ, ಬಾಧಿತ ಯಾವುದೇ ಜನಸಮುದಾಯದ ಜೊತೆ ಚರ್ಚಿಸದೆ ದೇಶದ ರೈತರ ಹಾಗೂ 90% ಜನರನ್ನು ತೀವ್ರವಾಗಿ ಬಾಧಿಸುವ ಸರ್ವನಾಶಕ್ಕೆ ಕಾರಣವಾಗಿರುವ ಕೃಷಿ ಮಸೂದೆಗಳನ್ನ ಅಂಗೀಕಾರ ಮಾಡಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರವು ಹಾಲಿ ವಿಧಾನಸಭಾ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸದೆ, ಬಾಧಿತ ಜನರ ನಡುವೆಯೂ ಚರ್ಚಿಸದೆ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ನೆರವಾಗುವ ಭೂ ಸುಧಾರಣೆ ತಿದ್ದುಪಡಿ ಮಸೂದೆ 2020, ಎಪಿಎಂಸಿ ತಿದ್ದುಪಡಿ ಮಸೂದೆ 2020, ಅಗತ್ಯ ವಸ್ತು ತಿದ್ದುಪಡಿ ಮಸೂದೆ 2020, ವಿದ್ಯುತ್ ಶಕ್ತಿ ಮಸೂದೆ ಮತ್ತು ಕಾರ್ಮಿಕ ಕಾಯ್ದೆಗಳನ್ನು ಅವರು ಈಗಾಗಲೇ ತರಾತುರಿಯಲ್ಲಿ ಎಲ್ಲಾ ವಿರೋಧದ ನಡುವೆ ಕೂಡ ಅಂಗೀಕಾರವನ್ನು ಮಾಡಿದ್ದಾರೆ. ಈ ಎರಡು ದೌರ್ಜನ್ಯದ ಕ್ರಮಗಳು ಜಾಗತಿಕ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ಮಾತ್ರವೇ ಸಹಾಯಕವಾಗಲಿದೆ. ಈ ದುರ್ನಾಡೆ ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತೆ, ಸ್ವಾವಲಂಬನೆಗೆ, ಆಹಾರ ಭದ್ರತೆಗೆ, ದೇಶೀಯ ಕೈಗಾರಿಕಾ ಅಭಿವೃದ್ಧಿಗೆ ಗಂಭೀರ ಅಪಾಯವನ್ನುಂಟು ಮಾಡಲಿದೆ. ಸಾವಿರಾರು ವರ್ಷಗಳಿಂದ ದೇಶಕ್ಕೆ ಅನ್ನ ಒದಗಿಸುತ್ತಿದ್ದ ಅನ್ನದಾತರಾದ ರೈತ ಮತ್ತು ಕೃಷಿ ಸಂಬಂಧಿ ಉಪಕಸಬುಗಳಲ್ಲಿ ತೊಡಗಿರುವ ಕುರಿ, ಕೋಳಿ, ಹಂದಿ, ಮೀನು ಸಾಗಾಣಿಕೆದಾರರು ಮತ್ತಿತರ ಸಮುದಾಯಗಳ ಮತ್ತು ದಲಿತ ಸಂಕುಲಗಳು ನಾಶವಾಗಲಿವೆ. ದೊಡ್ಡ ಸಂಖ್ಯೆಯ ಸಣ್ಣ ವ್ಯಾಪಾರಿಗಳು, ವರ್ತಕರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕೋಟ್ಯಾಂತರ ಕಾರ್ಮಿಕರು ಬೀದಿ ಪಾಲಾಗಲಿದ್ದಾರೆ. ಸಹಕಾರ ಚಳವಳಿಯು ನಾಶವಾಗಲಿದೆ. ಇಂಥದ್ದೊಂದು ಸಾರ್ವತ್ರಿಕ ದೌರ್ಜನ್ಯಕ್ಕೆ, ಚಾರಿತ್ರಿಕ ದೌರ್ಜನ್ಯಕ್ಕೆ, ಪ್ರಮಾದಕ್ಕೆ ಪಾರ್ಲಿಮೆಂಟ್ ಹಾಗೂ ಕರ್ನಾಟಕದ ವಿಧಾನಸಭೆಗಳು ಸಾಕ್ಷಿಯಾಗುತ್ತಿವೆ. ಆದ್ದರಿಂದ ಸಾಮೂಹಿಕ ವಿನಾಶಕ್ಕೆ ಕಾರಣವಾಗುತ್ತಿರುವ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನು ಮತ್ತು ಜನತೆಯನ್ನು ಒತ್ತೆ ಇಟ್ಟು ಸಂಕಷ್ಟಕ್ಕೀಡು ಮಾಡಲಿರುವ ಈ ಮಸೂದೆಗಳನ್ನ ದೇಶದ
ಸ್ವಾತಂತ್ರ್ಯ, ಸಾರ್ವಭೌಮತೆ, ಸ್ವಾವಲಂಬನೆ, ಪ್ರಜಾಪ್ರಭುತ್ವ ಮತ್ತು ಆಹಾರ ಭದ್ರತೆಯನ್ನು ಮತ್ತು ರೈತ ಸಂಕುಲ ಸೇರಿದಂತೆ ಎಲ್ಲಾ ಬಾಧೆಗೊಳಗಾಗುವ ಜನಸಮುದಾಯವನ್ನು ಸಂರಕ್ಷಿಸಲು ಸದರಿ ಮಸೂದೆಗಳನ್ನು ತಿರಸ್ಕರಿಸುವ ತಮ್ಮ ಚಾರಿತ್ರಿಕ ಕರ್ತವ್ಯ ಮೆರೆಯಲು ಮನವಿ ಮಾಡುತ್ತೇವೆ ಅಂತ ನಾವು ಮೊನ್ನೆ ದಿನ ಮತ್ತು ನಿನ್ನೆ ಮಧ್ಯಾಹ್ನದ ತನಕ ಈ ಮನವಿಯನ್ನ ಮಾಡಿದ್ವಿ ಮಾನ್ಯ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ. ಆದ್ರೆ ದುರಾದೃಷ್ಟವಶಾತ್ ನಮಗೆ ಒಂದು ಆಘಾತಕಾರಿಯಾದಂತ ಸುದ್ದಿ ಬಂತು. ಹಾಗೇನಾದ್ರೂ ಬಂದಿದ್ರೆ ನಾವು ಇಷ್ಟು ಜನ ಅಲ್ಲ ನಿಮ್ಮ ಎದುರುಗಡೆ, ಬಹುಶಃ ಅನ್ನ ತಿನ್ನುವ ಎಲ್ಲಾ ವಿಭಾಗದ ಎಲ್ಲಾ ಜನ ತಮ್ಮ ಕೆಲಸವನ್ನ ನಿಜವಾಗಿಯೂ ಇನ್ನೊಂದಷ್ಟು ಜನ ಆ ಎಲ್ಲಾ ಬಿಟ್ಟು ನಿಮ್ಮ ಎದುರುಗಡೆ ಸೇರ್ತಿದ್ರು ಅಂತ ನನಗೆ ಅನಿಸ್ತದೆ. ಸರ್ಕಾರ ಮಾಡ್ತಕ್ಕಂತ ದೌರ್ಜನ್ಯಗಳು ಇವತ್ತು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಹೊಸದಾಗಿ ಒಂದು ಗೇಣಿ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅಷ್ಟೇ, ಅದ್ರ ಮತ್ತೇನಿಲ್ಲ. ಮತ್ತಂಗೆ ಕೂಳು ಕಾಯ್ದೆಯನ್ನ ತರ್ತಾ ಇದ್ದಾರೆ. ಹಾಗಾಗಿ ಈ ಮನವಿಯನ್ನ ನಾವು ಈಗಾಗಲೇ ಅವರು ಅಂಗೀಕಾರ ಮಾಡಿದ್ದಾರೆ. ಆದಾಗ್ಯೂ ಕೂಡ ಇದನ್ನ ಜನತೆ ಒಪ್ಪೋದಿಲ್ಲ. ಜನ ಬೀದಿಯಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಇದನ್ನ ತಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಎಲ್ಲ ಜನಪರ ಸಂಘಟನೆಗಳ ಪರವಾಗಿ ತಮಗೆ ಮನವಿಯನ್ನ. ಮಳೆಗಾಲ ನಿರ್ವಹಣೆಯ ಕೊರತೆಯಿಂದ ಇನ್ನಿಲ್ಲದಂತೆ ಸೊರಗಿದ ಜಿಲ್ಲೆಯ ರಸ್ತೆಗಳು, ದಾರಿಯಾವುದೆಯ ಸುಗಮ ಸಂಚಾರಕ್ಕೆ. ಕಾರವಾರ ಜಿಲ್ಲೆಯಲ್ಲಿ ಈ ವರ್ಷವೂ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಇದರ ಪರಿಣಾಮ ಜಿಲ್ಲೆಯ ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಪ್ರಮುಖ ರಸ್ತೆಗಳು, ಗ್ರಾಮೀಣ ರಸ್ತೆಗಳು ಹೊಂಡ ಬಿದ್ದಿವೆ. ಹಲವು ಕಡೆಗಳಲ್ಲಿ ಪ್ರಯಾಣಿಕರು ವಾಹನದಲ್ಲಿ ಕೂರಲು ಹಿಂದೇಟು ಹಾಕುವಂತ ಸ್ಥಿತಿ ಇದೆ. ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 63, ಕುಮಟಾ ಶಿರಸಿ ನಡುವಿನ ರಾಜ್ಯ ಹೆದ್ದಾರಿ ಹಲವು ಮುಖ್ಯ ರಸ್ತೆಗಳು ಪ್ರಯಾಣಕ್ಕೆ ದುಸ್ತರವಾಗಿವೆ. ಗರ್ಭಿಣಿಯರು, ತುರ್ತು ಚಿಕಿತ್ಸೆ ಬೇಕಿರುವ ರೋಗಿಗಳು, ಹಿರಿಯರು ವಾಹನದಲ್ಲಿ ಸಂಚರಿಸಲು ಕಷ್ಟಪಡಬೇಕಿದೆ. ಜಿಲ್ಲೆಯ ಮೂಲೆಯಿಂದ ಬರುವವರು ಕಾರವಾರದ ಜಿಲ್ಲಾ ಆಸ್ಪತ್ರೆ ಅಥವಾ ತಮ್ಮ ತಾಲೂಕು ಕೇಂದ್ರದಲ್ಲಿರುವ ಆಸ್ಪತ್ರೆಗಳಿಗೆ ಬರಲು ತೊಂದರೆಯಾಗುತ್ತಿದೆ. ವಾಹನಗಳ ನಿರ್ವಹಣೆಯು ಬಲು ಕಷ್ಟವಾಗುತ್ತಿದೆ ಎನ್ನುತ್ತಾರೆ ಕಾರು ಚಾಲಕ ಆಮಿನಳಿಯ ಅನಂತರಾಮ್ ರವರು. ಗೋವಾ ಮಾದರಿ ಟೂರಿಸಂ ಬೇಡ. ಕಾರವಾರ ಜಿಲ್ಲೆಯಲ್ಲಿ ಸುಸ್ಥಿರ ಗ್ರಾಮೀಣ ಹಾಗೂ ಕೃಷಿ ಆಧಾರಿತ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ ಅಭಿಪ್ರಾಯಪಟ್ಟರು. ಪ್ರವಾಸೋದ್ಯಮ ಇಲಾಖೆಯಿಂದ ಸದಾಶಿವಗಡ ಕೋಟೆಯ ಜಂಗಲ್ ಲಾಡ್ಜಸ್ನಲ್ಲಿ ಭಾನುವಾರ ಆಯೋಜಿಸಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಗೋವಾ ಅಥವಾ ಕೇರಳ ಮಾದರಿ ಅನುಸರಿಸುವುದರಿಂದ ಪ್ರಯೋಜನವಿಲ್ಲ. ಎಲ್ಲೆಡೆ ಸಿಮೆಂಟ್ ರೋಡ್ ಮಾಡುವ ಬದಲು ಉತ್ತರ ಕನ್ನಡದ ಸತ್ವವನ್ನು ತೋರಿಸುವ ಮಾದರಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕಿದೆ. ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶವಿರುವ ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡವು ಒಂದು ಎಂದು ಕರ್ನಾಟಕ ಸರ್ಕಾರ ಪ್ರಕಟಿಸಿದ ನೂತನ ಪ್ರವಾಸೋದ್ಯಮ ನೀತಿಯಲ್ಲಿ ತಿಳಿಸಲಾಗಿದೆ. ಹಣ ಹೂಡಿಕೆಗೆ ಬರುವ ಉದ್ಯಮಗಳಿಗೆ ಏಕಗವಾಕ್ಷಿ ಅನುಮೋದನೆ ವ್ಯವಸ್ಥೆ ಮಾಡಲಾಗುವುದು. ಪ್ರವಾಸೋದ್ಯಮಗಳು ಇಲ್ಲಿ ಹಣ ಹೂಡಲು ಮುಂದೆ ಬರಬೇಕು ಎಂದರು. ಕುಮಟಾದ ಬಡಾಳದ ಮಂಕಿ ಬೈಲ್ ಸಮೀಪ ಅಕ್ರಮ ಜಾನುವಾರು ಸಾಗಾಟ, ವಾಹನದ ಮೇಲೆ ದಾಳಿ, 3 ಆರೋಪಿಗಳು ಪೊಲೀಸರ ವಶಕ್ಕೆ. ಕುಮಟಾ ತಾಲೂಕಿನ ಬಡಾಳದ ಮಂಕಿ ಬೈಲ್ ಬಳಿ ದಾಳಿ ನಡೆಸಿದ ಪೊಲೀಸರು ಮಹೇಂದ್ರ ಜೇತೋ ಗೂಡ್ಸ್ ವಾಹನದಲ್ಲಿ ಹಿಂಸಾತ್ಮಕವಾಗಿ ಸಾಗಿಸುತ್ತಿದ್ದ 3 ಜಾನುವಾರುಗಳನ್ನು ವಶಕ್ಕೆ ಪಡೆಯುವ ಜೊತೆಗೆ 3 ಆರೋಪಿಗಳನ್ನು ವಶಕ್ಕೆ ಪಡೆದ ಘಟನೆ ನಡೆದಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.